ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸಾಂಸ್ಕೃತಿಕ ಲೋಕದಲ್ಲಿ ಅರಳುತ್ತಿರುವ ಕುಂದಾಪುರದ ಯುವ ಪ್ರತಿಭೆ ಕಲಾಮಾತೆಯ ಪ್ರೀತಿಯ ಪುತ್ರ ಚೇತನ್ ನೈಲಾಡಿಯವರ ಕಲಾ ಬದುಕಿನ ಕೆಲವೊಂದು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಕುಂದಾಪುರದಲ್ಲಿ ಹಾಗೂ ತುಳುನಾಡಿನಲ್ಲಿ ಮಾತ್ರವಲ್ಲದೆ ಬೆಂಗಳೂರು ಜೊತೆಗೆ ಮುಂಬೈನ ಲಕ್ಷಾಂತರ ಕನ್ನಡಿಗರು ಮೆಚ್ಚಿಕೊಂಡಿರುವ ಹಳಿಹಂಬ್ಳ ಯಂಗ್ಸ್ರ ಪಂಚಾಯಿತಿ ಕಾರ್ಯಕ್ರಮದ ಮೂಲಕ ಎಲ್ಲರ ಮನೆ ಮಾತಾಗಿರುವ ಚೇತನ್ ನೈಲಾಡಿಯವರು ಸಾಂಸ್ಕೃತಿಕ ಲೋಕಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಶಿರಿಯಾರ ಸಮೀಪದ ನೈಲಾಡಿಯಲ್ಲಿ ವಾಸವಾಗಿರುವ ಚೇತನ್ ನೈಲಾಡಿಯವರ ತಂದೆಯ ಹೆಸರು ಶ್ರೀನಿವಾಸ ಮರಕಲ ಹಾಗೂ ತಾಯಿಯ ಹೆಸರು ಬೇಬಿ ಮರಕಲ್ತಿ. ಹಳ್ಳಾಡಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಶುರು ಮಾಡಿದ ಇವರು ಬಿದ್ಕಲ್ ಕಟ್ಟೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಉಡುಪಿಯ ಸರಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದಿರುತ್ತಾರೆ. ಸಣ್ಣ ವಯಸ್ಸಿನಿಂದಲೇ ಬಣ್ಣದ ಬದುಕಿಗೆ ಒಲವು ತೋರಿಸಿರುವ ಚೇತನ್ ರವರು 10ನೆಯ ತರಗತಿಯಲ್ಲಿರುವಾಗ ನೈಲಾಡಿ ಚಿಕ್ಕಮ್ಮ ದೇವಸ್ಥಾನದ ಜಾತ್ರೆಗೆ ತಾವೇ ನಾಟಕವೊಂದನ್ನು ಬರೆದು ನಿರ್ದೇಶಿಸಿ ಕಲಾಮಾತೆಯ ಪಾದಚರಣಗಳಿಗೆ ತಮ್ಮ ಮೊದಲ ಕಲಾ ಕಾಣಿಕೆಯನ್ನು ಅರ್ಪಿಸಿದರು. ಅಲ್ಲಿಂದ ಶುರುವಾದ ಅವರ ಕಲಾ ಬದುಕಿನ ಪಯಣ ಇದೀಗ ಸಾವಿರಾರು ಮೈಲು ದಾಟಿದೆ. ಕಲಾರಂಗಕ್ಕೆ ಇವರು ನೀಡಿರುವ ಕಲಾ ಕಾಣಿಕೆಗಳು ಗಿರ್ಮಿಟ್ ಗಿರಿಜಕ್ಕ, ಎನ್ಸಿದ್ದೊಂದು ಆದದ್ದೊಂದು, ಕಡಿಕ್ ಕಂಡ್ರೆ ಕತೆ ಹಿಂಗೆ, ಮರ್ಲರ ಮನೆ, ಎಲ್ಲ ದೇವರ ಆಟ ಸೇರಿದಂತೆ ನೂರಾರು ನಾಟಕಗಳಲ್ಲಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ವೇದಿಕೆಯ ಮೇಲೆ ಸ್ತ್ರೀ ರೂಪದಲ್ಲಿ ಬಂದಾಗ ಇವರ ಅಭಿನಯದಲ್ಲಿದ್ದ ಹೆಣ್ಣಿನ ನಯ, ನಾಜೂಕು ನಡಿಗೆಗಳನ್ನು ನೋಡಿ ಅದೆಷ್ಟೋ ಮಂದಿ ಚೇತನ್ ರವರನ್ನು ನಿಜವಾದ ಹೆಣ್ಣೆಂದೇ ಭಾವಿಸಿದ್ದರಂತೆ. ಹಲವಾರು ಕಿರುಚಿತ್ರಗಳಲ್ಲಿ ನಟಿಸಿರುವ ಇವರು ಸ್ವತಃ ತಾವೇ ಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ನಟಿಸಿರುವ ಮಂಗಳಮುಖಿಯರ ಬದುಕಿನ ನೋವು ನಲಿವುಗಳನ್ನು ಬಿಂಬಿಸುವ ಕಿರುಚಿತ್ರ ನಿರ್ಣಯ 3 ಬಾರಿ ರಾಜ್ಯ ಪ್ರಶಸ್ತಿಯ ಜೊತೆಗೆ ಚೇತನ್ ರವರಿಗೆ ಉತ್ತಮ ನಟ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ಇವರು ನಟಿಸಿರುವ ಪಾಠ ಎನ್ನುವಂತಹ ಕಿರುಚಿತ್ರಕ್ಕೂ ಪ್ರಶಸ್ತಿಗಳು ಲಭಿಸಿದ್ದು, ಹಲವು ಕಡೆಗಳಲ್ಲಿ ಚೇತನ್ ರವರ ಅಭಿನಯಕ್ಕೆ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಕಲಾ ಚಿಗುರು ಸಂಸ್ಥೆಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಕಲಾಮಾತೆಯ ಮುದ್ದಿನ ಕುವರ ಚೇತನ್ ನೈಲಾಡಿಯವರು ಸಾಂಸ್ಕೃತಿಕ ಲೋಕದಲ್ಲಿ ಇನ್ನಷ್ಟು ಬೆಳಗಲಿ ಎಂದು ಈ ಮೂಲಕ ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಅದ್ಭುತ ಪ್ರತಿಭೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಪರಿಚಯಿಸಿಕೊಡುತ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.